ಬೆಳ್ತಂಗಡಿ ತಾಲೂಕಿನ ಉಜಿರೆ ನಿಡಿಗಲ್ ಮಜಲ್ನ 15 ಎಕರೆ ಜಾಗದಲ್ಲಿ ಭತ್ತದ ನಾಟಿ ಕೃಷಿಗೆ ಚಾಲನೆ ದೊರೆಯಿತು. ಉದ್ಯಮಿ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಬದುಕು ಕಟ್ಟೋಣ ತಂಡದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಕೃಷಿಕ ಕಾಂತಪ್ಪ ಮಡಿವಾಳ ಅವರು ಉದ್ಘಾಟಿಸಿದರು. ಗೋವಿಂದ ಹರಿ ಗೋವಿಂದ, ಶ್ರೀ ನಾಗದೇವರ ಪಾದಾನಂದಕ್ಕೆ ಗೋವಿಂದ ಹರಿ ಗೋವಿಂದ, ಶ್ರೀ ಲೋಕನಾಥೇಶ್ವರ ದೇವರ ಪಾದಾನಂದಕ್ಕೆ ಗೋವಿಂದ ಹರಿ ಗೋವಿಂದ, ಶ್ರೀ ಮಹಾಗಣಪತಿ ದೇವರ ಪಾದಾನಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಈ ವೇಳೆ ಬದುಕು ಕಟ್ಟೋಣ ತಂಡದ ಮುಖ್ಯಸ್ಥರಾದ ಮೋಹನ್ ಕುಮಾರ್ ಅವರು ಮಾತನಾಡಿ, ನಮ್ಮ ತಂಡ ಕಳೆದ ವರ್ಷ ನೆರೆಪೀಡಿತ ಪ್ರದೇಶಗಳಲ್ಲಿ ನೆರೆಬಾಧಿತರ ಗದ್ದೆಯಲ್ಲಿ ನಾಟಿ ಮಾಡುವ ಮೂಲಕ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೇವೆ. ಇನ್ನು ಯುವ ಜನತೆಗೆ ಕೃಷಿಯ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಈಗಾಗಲೇ ಕೃಷಿ ಚಟುವಟಿಕೆಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಜನರು ಕೃಷಿಯಿಂದ ವಿಮುಕ್ತರಾಗ್ತಾ ಇದೆ. ಕಾರಣ ಕೇಳಿದ್ರೆ ಎಲ್ಲ ಪೇಟೆಯ ಜೀವನವೇ ಎಲ್ಲರಿಗೂ ಹೋಗಿದೆ. ಬ್ಯಾಂಗ್ಳೂರು, ಬೊಂಬೈ ಹೀಗೆ ಬೇರೆ ಬೇರೆ ಸಿಟಿಗಳಲ್ಲಿ ಅವರ ಜೀವನ ಚಟುವಟಿಕೆ ನಡೀತಾ ಇದೆ. ಈಗ ಏನಾಗಿದೆ, ಕಾಲ ಬದಲಾಗಿದೆ. ಮುಂಚೆ ಯಾವುದೇ ಒಂದು ರೋಗ ಬಂದರೂ ಕೂಡ ಆಸ್ಪತ್ರೆಗೆ ಹೋಗುವಂತಹ ವಿಷಯ ಇರಲಿಲ್ಲ. ಮನೆಯಲ್ಲಿ ಹಿರಿಯರು ಮನೆಮದ್ದು ಮಾಡ್ತಾ ಇದ್ರು. ಈಗ ಎಲ್ಲಿವರೆಯಾಗಿದೆ, ಕಾಯಿಲೆ ಗೊತ್ತಾಗಿದೆ, ಕಾಯಿಲೆಗೆ ಮದ್ದು ಹುಡುಕಲಿಕ್ಕೆ ಯಾರಿಂದೂ ಆಗ್ತಾ ಇಲ್ಲ. ದೊಡ್ಡ ದೊಡ್ಡ ವಿಜ್ಞಾನಿಗಳು ಎಲ್ಲೆಲ್ಲ ರಾತ್ರಿ ಆಗಲು ಶ್ರಮಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಮದ್ದು ಹುಡುಕಲಿಕ್ಕೆ ಇನ್ನೂ ಸಾಗ್ತಾ ಇಲ್ಲ. ಆದರೆ ಮುಂಚಿನ ದಿನಗಳಲ್ಲಿ ಯಾವುದೇ ಕಾಯಿಲೆ ಬಂದರೆ ಮನೆ ಹಿರಿಯರು ಹೋಗಿ ಅಂಗಳದಲ್ಲಿರುವಂಥ ಹಿತ್ತಲಿಗೆ ಹೋಗಿ ಯಾವುದೊಂದು 4 ಗಿಡದ ತುದಿ ತಂದು ಒಂದು ಮದ್ದು ಮಾಡಿ 1-2 ದಿವಸದಲ್ಲಿ ಕಾಯಿಲೆಯನ್ನು ಗುಣಪಡಿಸುವಂಥ ಪರಿಸ್ಥಿತಿ ಮುಂದೆ ಇತ್ತು. ಈಗ ಕಾಲೆಲ್ಲ ಬದಲಾಗಿದೆ, ನಾವು ಜನರು ಸಹ ಬದಲಾಗಿದ್ದಾರೆ. ಹಾಗೆ ನಾವು ಪುನಃ ಮುಂಚಿನ ಜೀವನ ಏನುಂಟು ಅದಕ್ಕೆ ಒಗ್ಗಿಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಜೀವನ ಶೈಲಿಯೇ ಬದಲಾಗಬೇಕಿದೆ. ಇಲ್ಲದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಈ ಕೃಷಿಯೆಲ್ಲ ನಾಶ ಆಗಿ ನಮ್ಮ ಈ ಪೂರ್ತಿ ಜೀವನೇ ನಾಶದ ಹಂತಿಗೆ ಹುಡುಕ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯೋಗೀಶ್, ತಿಮ್ಮಯ್ಯ ನಾಯಕ್, ರಾಜೇಶ್ ಪೈ ಮತ್ತಿತರರು ಸಾಥ್ ನೀಡಿದರು. Malik. Ini jakling contoh.